ಬಹುನಿರೀಕ್ಷಿತ ಮತಾಂತರ ಮಸೂದೆಯನ್ನ ಮಂಡನೆ ಮಾಡಲಾಗಿತ್ತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದಿಸುವುದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವಕ್ತಾರ ಜಗದೀಶ್ ಶೇಣವ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಲ್ಪ ಆಮಿಷ ನೀಡಿ ಮತಾಂತರ ಮಾಡುವ ಪ್ರಕ್ರಿಯೆ ಜಿಲ್ಲೆಯಲ್ಲಿ ನಿರಂತರವಾಗಿದೆ. ಅನೇಕ ಸುಳ್ಳು ಕಾರಣಗಳನ್ನು ನೀಡಿ ಬಡತನದ ದುರುಪಯೋಗ ಮಾಡಿಕೊಂಡು ಮಿಷನರಿಗಳು ಸಕ್ರಿಯವಾಗಿ ಕರಾವಳಿಯಲ್ಲಿ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ತಮ್ಮ ಕೆಲಸವನ್ನ ನಿರಂತರವಾಗಿ ಮಾಡುತ್ತಿದ್ದು, ಇದಕ್ಕೆ ದೊಡ್ಡ ಹೊಡೆತ ಈ ಮೂಲಕ ನೀಡಲಾಗಿದೆ. ಬಿಜೆಪಿ ರೈತರ ಪರ ಎನ್ನುವುದನ್ನು ಕೂಡ ಸರ್ಕಾರ ಇದೀಗ ತೋರಿಸಿಕೊಟ್ಟಿದ್ದು, ಅವರ ಪರವಾಗಿ ಯೋಜನೆಗಳನ್ನ ಸಿಎಂ ಬೊಮ್ಮಾಯಿ ಪ್ರಕಟಿಸಿದ್ದಾರೆ. ಅವರಿಗೆ ನಾನು ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುವುದಾಗಿ ಜಗದೀಶ್ ಶೇಣವ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಹುನಿರೀಕ್ಷಿತ ಮಸೂದೆ ಏನುಂಟು, ಮತಾಂತರ ನಿಷೇಧ ಮಸೂದೆ, ಅದರ ಮಂಡನೆಯಾಗಿದೆ. ಖಂಡಿತವಾಗಿಯೂ ನಮ್ಮ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರನ್ನು ನಾನು ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲೆಯ ಪರವಾಗಿ ಅಭಿನಂದಿಸ್ತೇನೆ. ಅನೇಕ ಮುಗ್ಧ ಜನರನ್ನು, ವಿಶೇಷವಾಗಿ ಹಿಂದೂಗಳನ್ನು ಮತಾಂತರ ಮಾಡಲಾಗ್ತಿತ್ತು. ಒಂದು 500 ರೂಪಾಯಿದ್ದು ಮಾತ್ರೆಗಳನ್ನು ನೀಡಿ ಇದರಿಂದ ನಿಮಗೆ ಕಾಯಿಲೆ ಗುಣವಾಗ್ತದೆ ಅಂತ ಹೇಳಿ ಅನೇಕ ಸುಳ್ಳು ಕಾರಣಗಳನ್ನು ಹೇಳಿ ಆ ಬಡತನದ ದುರುಪಯೋಗವನ್ನು ಪಡಿಸಿಕೊಂಡು ಅನೇಕ ಈ ಮತಾಂತರ ಮಾಡುವ ಮಿಷನರಿಗಳು ವಿಶೇಷವಾಗಿ ಅತಿ ಬಡವ ಹಿಂದೂಗಳನ್ನು ಮತಾಂತರ ಮಾಡ್ತಿದ್ದರು. ಭಾರತೀಯ ಜನತಾ ಪಾರ್ಟಿ ರೈತರ ಪರ ಎಂಬುದನ್ನು ನಮ್ಮ ಸರ್ಕಾರ ತೋರಿಸಿಕೊಟ್ಟಿದೆ. ಅಧಿಕಾರಕ್ಕೆ ಬಂದ ಕೂಡಲೇ ಮರುದಿವಸವೇ ಹೇಳಿದರು, ಏನಂತ ಹೇಳಿದರೆ ಈ ನಾಡಿನ ರೈತರ ಮಕ್ಕಳು ಕಲಿಬೇಕು, ಅದಕ್ಕಾಗಿ ನಾನು ಸ್ಕಾಲರ್ಶಿಪ್ಗಳನ್ನು ನೀಡ್ತೇನೆ ಅಂತ ಹೇಳಿದ್ದಾರೆ. ನಿನ್ನೆ ನಮಗೆಲ್ಲ ಗೊತ್ತಿದ್ದ ಹಾಗೆ ರೈತರ ಮಕ್ಕಳಿಗೆ ಶಿಷ್ಯ ವೇತನ ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ಘೋಷಣೆ ಮಾಡಿದರು. ನಿನ್ನೆ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದರು. PUC ಹಾಗೂ ಡಿಪ್ಲೊಮಾ ಈ ರೇಂಜಿನವರಿಗೆ ಬಾಲಕರಿಗೆ 2,500 ಹಾಗೂ ಬಾಲಕಿಯರಿಗೆ 3,000 ಮತ್ತು ಇಂಜಿನಿಯರ್ MBBS ಪದವಿ ಇಂಥವರಿಗೆ ಹುಡುಗಿಯರಿಗೆ 500, ಹುಡುಗರಿಗೆ 5,500. ಕಾನೂನು, ಅರೆವೈದ್ಯಕೀಯ ಹಾಗೂ ನರ್ಸಿಂಗ್ ಇವರಿಗೆ 7,500ದಿಂದ 7,500 ಹುಡುಗರಿಗೆ 8,000 ಹುಡುಗಿಯರಿಗೆ.